ಉಳ್ಳಾಲದ ನೇತ್ರಾವತಿ ಸೇತುವೆಯಿಂದ ನದಿಗೆ ಹಾರಿ ಆತ್ಮಹತ್ಯೆ ನಡೆಸುವವರ ಸಂಖ್ಯೆ ಹೆಚ್ಚಾಗುತ್ತಾ ಬಂದಂತೆ ಆತ್ಮಹತ್ಯೆ ತಡೆಗೆ ಸೇತುವೆಗೆ ತಡೆಬೇಲಿ ಹಾಕುವ ಒತ್ತಾಯ ಕೇಳಿಬಂದಿತ್ತು. ಈ ಸಂದರ್ಭ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಭರವಸೆ ನೀಡಿದಂತೆ ಸೇತುವೆಗೆ ತಡೆಬೇಲಿ ಕಾಮಗಾರಿ ಜುಲೈ 5ರಂದು ಆರಂಭವಾಗಿದೆ. ಮುಂದಿನ 3 ತಿಂಗಳಲ್ಲಿ ಕಾಮಗಾರಿ ಮುಗಿಸಿಕೊಡುವಂತೆ ಅನುದಾನ ನೀಡಿರುವ ಮೂಡ ಗುತ್ತಿಗೆದಾರರಿಗೆ ಆದೇಶ ನೀಡಿದೆ. ವೇಗವಾಗಿ ನಡೆಯುತ್ತಿರುವ ಕಾಮಗಾರಿ 3 ತಿಂಗಳಲ್ಲಿ ಪೂರ್ಣಗೊಳ್ಳುವ ವಿಶ್ವಾಸ ಗುತ್ತಿಗೆದಾರರು ನೀಡಿದ್ದಾರೆ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿಯಡಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಬೇಲಿ ಹಾಕುವ ಕಾಮಗಾರಿ ಆರಂಭವಾಗಿದೆ. ಸೇತುವೆಯ 4 ಗೋಡೆಗಳಿಗೆ ಕಬ್ಬಿಣದ ತಡೆಬೇಲಿಯನ್ನ ಹಾಕಲಾಗುತ್ತಿದ್ದು ಭರದಿಂದ ಕಾಮಗಾರಿ ನಡೆಯುತ್ತಿದೆ. ಮೂಡದ ಮತ್ತೆ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆಯುದ್ದ 6 ರಿಂದ 10 ಸಿಸಿಟಿವಿ ಹಾಕುವ ಯೋಜನೆಯನ್ನು ರೂಪಿಸಿದೆ. ತಡೆಬೇಲಿ ಕಾಮಗಾರಿ ಮುಗಿದ ತಕ್ಷಣ ಸ್ಥಳ ಗುರುತಿಸಿ ಕ್ಯಾಮೆರಾ ಅಳವಡಿಸಲಾಗುವುದು. ಕ್ಯಾಮೆರಾ ಕಂಟ್ರೋಲಿಂಗ್ ಯೂನಿಟ್ ಸೇತುವೆ ಅಡಿಯಲ್ಲೇ ಇರಲಿದೆ. ಅದರ ವೀಕ್ಷಣೆ ಪೊಲೀಸ್ ಇಲಾಖೆಗೆ ಮಾತ್ರ ಮಾಡುವ ಅವಕಾಶವಿರುವುದರಿಂದ ಕ್ಯಾಮೆರಾ ಅಳವಡಿಸಿದ ತಕ್ಷಣ ಎಲ್ಲವನ್ನೂ ಮೂಡ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಲಿದೆ. ಈ ಕಾಮಗಾರಿಯ ಬಗ್ಗೆ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ರಾಜಿ ಕುಳ್ಳಾಲ್ ಅವರು ಮಾತನಾಡಿ, ಸಮಾಜದಲ್ಲಿ ಮೊದಲಿಗೆ ಬದುಕುವ ಮನಸ್ಸಿದ್ದವರನ್ನ ಉಳಿಸುವ ಕಾರ್ಯ ಆಗಬೇಕಿದೆ. ಎಷ್ಟು ರಸ್ತೆಗಳ ಅವ್ಯವಸ್ಥೆಯಿಂದ ಅಪಘಾತಕ್ಕೀಡಾಗಿ ಸಾವನ್ನಪ್ಪುವವರ ಸಂಖ್ಯೆಯೂ ಹೆಚ್ಚಿದೆ. ಅಂತಹ ರಸ್ತೆ ದುರಸ್ತಿ ಕಾರ್ಯಕ್ಕೆ 55 ಲಕ್ಷ ರೂಪಾಯಿ ವೆಚ್ಚ ಮಾಡಬಹುದಿತ್ತು. ಆದರೆ ಸಾಯುವ ಮನಸ್ಸು ಮಾಡಿದವರು ಎಲ್ಲಿಯೂ ಸಾಯ್ತಾರೆ. ಅವರನ್ನ ಉಳಿಸಲು ಬೇಲಿ ಹಾಕುವುದರಲ್ಲಿ ಅರ್ಥವಿಲ್ಲ. ತಡೆಬೇಲಿಯಿಂದಾಗಿ ಸೇತುವೆಯ ಮೇಲಿಂದ ನದಿಯ ವೀಕ್ಷಣೆಯ ನೋಟವೇ ಬದಲಾಗಿದೆ. ಸೇತುವೆಯ ಅಂದವೇ ಹೋಗಿದೆ ಎಂದಿದ್ದಾರೆ. ಇಂಡಿಯಾದಲ್ಲಿ ಎಂತಂತ ಸುಸೈಡ್ ಪಾಯಿಂಟ್ ಅಂತ ತುಂಬ ಪಾಯಿಂಟ್ಸ್ ಇದೆ. ಅಂಥ ಜಾಗದಲ್ಲಿ ಎಲ್ಲ ಜಾಗದಲ್ಲೂ ಹಾರ್ತಾರೆ. ಎಲ್ಲ ಪಾಯಿಂಟು ನಾವು ಬಂದ್ ಮಾಡಿದ್ರು ಹಾರುವವರು ಸುಸೈಡ್ ಮಾಡುವವರು ಅವರನ್ನು ನಿಲ್ಲಿಸಲಿಕ್ಕೆ ಯಾರೆಂದೂ ಸಾಧ್ಯ ಇಲ್ಲ. ಇವಾಗ ಈ ಮಂಗಳೂರಲ್ಲಿ ಎಷ್ಟೇ ಸಿಟಿ ಒಳಗೆ ರೋಡ್ ಡ್ಯಾಮೇಜ್ ಆಗಿದೆ. ಈಗ ನಮ್ಮದು ಬಸ್ ಸ್ಟ್ಯಾಂಡ್ ಹತ್ರ, ಸ್ಟೇಟ್ ಬ್ಯಾಂಕ್ ಹತ್ರ ತುಂಬ ರೋಡ್ ಡ್ಯಾಮೇಜ್ ಆಗಿದೆ. ಅದೇ ರೀತಿ ಹೈವೇಯಲ್ಲಿ, ಅದೇ ರೀತಿ ಮ್ಯಾಂಗ್ಳೂರು ಕಾರ್ಪೊರೇಷನ್ ಅಂಡರಲ್ಲಿ ಇಲ್ಲೆಲ್ಲ ಸಿಟಿಯಲ್ಲಿ ರೋಡ್ ಹಾಳಾಗಿದೆ. ತುಂಬ ರೋಡ್ ಅಂದರೆ ಎಷ್ಟು ಜನ ಪಾಪ ಅವರವರ ಏನೋ ಒಂದು ಬೆಳಗ್ಗೆ ಮನೆಯಿಂದ ಕೆಲಸಕ್ಕೆ ಅಂತ ಹೇಳಿ ಓಡ್ತಾರೆ ಅಥವಾ ಏನಾದರೂ ಒಂದು ಕೆಲಸದಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ. ಇದೇ ವೇಳೆಯಲ್ಲಿ ಮಾತನಾಡಿದ ರವಿ ಬಂಗೇರ ಅವರು, ಓರ್ವ ಸಾಯುವ ಸ್ಥಿತಿಯಲ್ಲಿರುವ ಮನುಷ್ಯನನ್ನ ಉಳಿಸುವುದು ಸರ್ಕಾರದ ಮೂಲಭೂತ ಹಕ್ಕು. ಅದಕ್ಕೆಂದೇ ಕೇಂದ್ರ ಸರ್ಕಾರದಡಿ ಮೆಂಟಲ್ ಕೇರ್ ಆಕ್ಟ್ 2017ರಡಿ ಮೆಂಟಲ್ ಹೆಲ್ತ್ ಅಥಾರಿಟಿ ಕಾರ್ಯಾಚರಿಸುತ್ತಿದೆ. ಅದಕ್ಕೆಂದೇ ಸರ್ಕಾರ ಕೋಟ್ಯಾಂತರ ರೂಪಾಯಿ ಪ್ರತಿ ಬಜೆಟ್ನಲ್ಲಿ ಮೀಸಲಿಡುತ್ತಿದೆ. ಪ್ರಜೆಯ ಮಾನಸಿಕತೆ ಸ್ಥಿರ ಮಾಡುವುದು ಆಯೋಗದ ಕಾರ್ಯವಾಗಿದೆ. ಅಂತಹ ಜವಾಬ್ದಾರಿಯುತ ಇಲಾಖೆಗಳಡಿ ಇರುವ ಐಎಎಸ್ ಅಧಿಕಾರಿಗಳು ಸರಿಯಾಗಿ ಕಾರ್ಯಾಚರಿಸಿದಲ್ಲಿ ಆತ್ಮಹತ್ಯೆಯನ್ನ ತಡೆಗಟ್ಟಬಹುದೇ ಹೊರತು ತಡೆಬೇಲಿಗಳಿಂದ ಅಲ್ಲ ಎಂದು ಹೇಳಿದ್ರು. ಸಾಯುವವರು ಎಲ್ಲಿನೂ ಸಾಯ್ತಾರೆ. ಯಾಕಂದರೆ ಬ್ರಿಡ್ಜ್ ಮೇಲೆ ಸಾಯ್ಬೇಕಂತ ಅಲ್ಲಿ ಇದು ಅಂತ ಇಲ್ಲ. ಸಾಯುವವರೇ ಇವಾಗೊಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಖರ್ಚು, ಇನ್ನೊಂದು ನಾಳೆ ರೈಲ್ವೆ ಟ್ರ್ಯಾಕ್ನಲ್ಲಿ ಇದು ಬೀಳ್ತಾರೆ, ಅಲ್ಲಿ ಒಂದು ಖರ್ಚು, ಎಲ್ಲೆಲ್ಲ ಆತ್ಮಹತ್ಯೆ ಮಾಡ್ತಾರೆ, ಅಲ್ಲೆಲ್ಲ ತಡೆಗೋಡೆ ಹಾಕ್ಲಿಕ್ಕೆ ಆಗ್ತದೆ. ಅದಕ್ಕೆ ಪರಿಪೂರ್ಣವಾಗಿ ಇವಾಗ ಏನು ಬೇಕಂದರೆ ಅದನ್ನು ನಿಲ್ಲಿಸುವ ಕೆಲಸ ಆಗಬೇಕು, ಮನೋಬಲ ಹೆಚ್ಚಿಸುವ ಕೆಲಸ ಆಗಬೇಕು. ರೇಖಾಚಿತ್ರದಲ್ಲಿ ತಡೆಬೇಲಿಯ ಮೇಲ್ಭಾಗದಲ್ಲಿ ಹಾಕುವ ಯೋಜನೆ ಕೊನೆಗೆ ಮಾಡುವ ಯೋಜನೆಯೆದ್ರು ತಡೆಬೇಲಿ ಕುರಿತು ಟೀಕೆಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಬೇಲಿಯ ಮೇಲಿನ ಭಾಗದಲ್ಲೂ ತಡೆ ಹಾಕುವ ಕಾಮಗಾರಿ ಜೊತೆಗೆ ನಡೆಸಲಾಗ್ತಾ ಇದೆ. ಸರಣಿಯಾಗಿ ಸೇತುವೆಯ ಮೇಲಿಂದ ಹಾರಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆಯೇ ಶಾಸಕ ಕಾಮತ್ ಅವರು 6 ತಿಂಗಳಿಂದ ತಡೆಬೇಲಿ ಹಾಕುವ ಯೋಜನೆಗೆ ಸಭೆಗಳಲ್ಲಿ ಒತ್ತಾಯಿಸುತ್ತಿದ್ರು. ಇತ್ತೀಚೆಗೆ ಶಾಸಕರ ಶಿಫಾರಸ್ಸಿನಂತೆ ಜಿಲ್ಲಾಧಿಕಾರಿಗಳು ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಕಾಮಗಾರಿಗೆ ಚಾಲನೆ ದೊರೆತಿದೆ. ಇನ್ನೇನು 3 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವನ್ನ ಗುತ್ತಿಗೆದಾರರು ವ್ಯಕ್ತಪಡಿಸಿದ್ದಾರೆ. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.